ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಬಂಟ್ವಾಳ ತಾಲೂಕು ಪಂಚಾಯತ್ ಕೊರಗೆರ್ನ ಕುಂದುಕೊರತಲೆನ ಬಗೆಟ್ ಸಭೆ ಅಳಿಯೊಂದುಪ್ಪನ ಸಮುದಾಯ ಉರಿಪಾಯರ ಸರ್ಕಾರದ್ದು ಅಧ್ಯಯನ ನಡಪಾಯರ ಒತ್ತಾಯ ದೈಮರಕ್ಲೆನ ಪ್ರೀತಿ ಮಲ್ಪನ ಅವೆನು ಬುಲೆಪವನ ಸಂದರ್ಭನು ಜೋಕುಲು ಎಡ್ಡೆ ರೀತಿಯ ಗಲಸುನಡು ಮಂಜಿನಾಡಿ ಕಲ್ಕಟ್ಟ ಜಿಲ್ಲಾ ಪಂಚಾಯತ್ ಶಾಲೆದ ವಿಶ್ವ ಪರಿಸರ ದಿನಾಚರಣೆಡು ಬಿಎಸ್ ಹಸನಬ್ಬ ಉಡುಪುದ ಕಡಿಯಾಳಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನಡು ಮಹಿಷಾಮರ್ದಿನಿ ದೇವಿಗೆ ಬ್ರಹ್ಮಕುಂಭಾಭಿಷೇಕ ಮಹಾಪೂಜೆ ఒక ಮಹಾನುಪ್ಪು ಪ್ರಸಾದ ಸೇವೆ ಪಾಠ ಬುಕ್ಲೆಡ್ ಆರ್ಎಸ್ಎಸ್ ಸಿದ್ಧಾಂತಲೆನ ಜೋಕ್ಲನ್ ತರೆಕ್ ದಿಂಜಾಯರೆ ಸರ್ಕಾರದ ಪ್ರಯತ್ನ ಪೊಂಜವು ಸಾಹಿತ್ಯಲೆನ ಒಂಜೆ ಸಾಹಿತ್ಯ ಪಾಠ ಬುಕ್ಡು ಇಜ್ಜಿ ದಿವ್ಯಪ್ರಭಾ ಚಿಲ್ತಡ್ಕ ಇತ್ತೆ ವಾರ್ತೆದ ವಿವರ ಬಂಟ್ವಾಳ ತಾಲೂಕುದ ಕೊರಗೇರ್ನ ಕುಂದುಕೊರತಲೆನ ಪಿಂದೊನ್ನ ಸಭೆ ಬುಧವಾರ ತಾಲೂಕು ಪಂಚಾಯತದ ಎಸ್ಜಿಎಸ್ವೈ ಸಭಾಂಗಣೋಡು ನಡೆತಂಡ ತಹಸೀಲ್ದಾರ್ ಸ್ಮಿತಾರಾಮು ಗುರ್ಕಾರ್ಮೆ ವಹಿಸ್ತಿದ್ದರು ಬಂಟ್ವಾಳ ತಾಲೂಕುದ ಕೊರಗೇರ್ನ ಕುಂದುಕೊರತಲೆನ ಪಿಂದೊನ್ನ ಸಭೆ ಬುಧವಾರ ತಾಲೂಕು ಪಂಚಾಯತದ ಎಸ್ಜಿಎಸ್ವೈ ಸಭಾಂಗಣೋಡು ನಡೆತಂಡ ಬಂಟ್ವಾಳ ತಹಸೀಲ್ದಾರ್ ಸ್ಮಿತಾರಾಮು ಗುರ್ಕಾರ್ಮೆಡ್ ನಡೆತಿನ ಸಭೆಟ್ ಅಳಿಯೊಂದುಪ್ಪನ ಸಮುದಾಯದ ಒರಿಪುಗು ಇಲಾಖೆ ಸರ್ಕಾರದ್ದು ಅಧ್ಯಯನ ನಡಪಾಯರೆ ಯೋಜನೆನ ಅನುಷ್ಠಾನಗೂ ಸುಂದರ ಬಿಳುವಾಯಿ ಒತ್ತಾಯ ಮಾಡ್ತಾರ ಅಳಿಯೊಂದುಪ್ಪನ ಸಮುದಾಯನು ನನೊಂಜು ಸಮುದಾಯದ ಒಟ್ಟುಗು ತೂಕುದು ತುಯರೆ ಸಾಧ್ಯ ಇಜ್ಜಿ ಎಂಕ್ಲಿಗೆ ಬೇತನೆ ಯೋಜನೆ ಅನುಷ್ಠಾನ ಕನೋಡು ಬೇತನೆ ಸೌಕರ್ಯ ಒದಗಾವನ ಕೆಲಸ ಆವುಡು ವಿಶೇಷ ಗಮನ ಕೊರದು ಶಾಶ್ವತ ಬದುಕು ಕೊರಡೊಂದು ಆರು ಒತ್ತಾಯ ಮಲ್ತಾರ ಕೊರಗೆರೆಗೆ ಕೊರನ ಜಾಗೆ ಬೇತಕ್ಲಿಗೆ ಪೋಪುನ ಎತ್ತೋ ಸಂಗತಿಲು ನಡ್ತೊಂದುಂಡು ಅಧಿಕಾರುಲು ಜಾಗೆಗೆ ಪೋದು ಈ ಬಗೆಟ್ ಮಾಹಿತಿ ದೆತ್ತೊಂದು ಕೊರಗೇರ್ನ ಸಮಸ್ಯೆ ಪರಿಹಾರ ಮಲ್ಪರೆ ಸುಂದರಿ ಪನ್ಪನರ ಸಭೆಟ್ ಒತ್ತಾಯ ಮಲ್ತಾರ ರಿಕ್ಷಾ ಭವನದ ಕೈತಲು ಕೊರಗೇರ್ನ ಭವನ ಕಟ್ಟಿರೆ ಜಾಗೆ ತುದ್ದು ಪ್ರಸ್ತಾವನೆ ಸಂದಾದಿತ್ತಂಡ ಮಾತಾ ಸಭೆಟ್ಲ ಈ ಬಗೆಟ್ ಚರ್ಚೆ ನಡ್ಕೊಂಡು ಆಂಡ ಭವನ ಕಟ್ಟುನ ಆ ಬಗೆಟ್ ಒವ್ವೆ ಮಾಹಿತಿ ತೆಗೆದುಜಿಂದ ಸಂಜೀವ ಪನ್ಪನಾರ್ ಅರೆನ ಅಭಿಪ್ರಾಯಲೆನ ಸಭೆಟ್ ದುಂಬುದಿಯರ ಈಗ ಅವರು ಮುಂದಿನ ಇದರಲ್ಲಿ ಈಗ ಎಲ್ಲ ಗ್ರಾಮ ಸಭೆಗಳು ನಡೀತಾ ಇದೆ ಪಂಚಾಯತಿಗಳಲ್ಲಿ ಗ್ರಾಮ ಸಭೆ ನಡೆಯೋದ್ರಿಂದ ಈ ಗ್ರಾಮ ಸಭೆಯಲ್ಲೂ ಸಹ ತಾವು ಹೋಗಿ ಹಾಜರಾಗಿ ನಿಮ್ಮ ಸಲಹೆ ಸೂಚನೆಗಳು ಮತ್ತು ಏನಾದರೂ ಸಮಸ್ಯೆಗಳಿದೆ ಅಲ್ಲಿ ಕೊಟ್ಟು ಇದು ಮಾಡ್ಕೋಬೋದು. ಒಂದು ಎರಡನೇದು ನಿಮಗೆ ಸ್ಪೆಷಲ್ಲಾಗಿ ಬೇಕಾದರೆ ಒಂದು ದಿವಸ ಒಂದು ಗ್ರಾಮ ಸಭೆ ಕರೆಯುವ ರೀತಿಯಲ್ಲಿ ಬೇಗ ಪಿ ಡಿ ಒಗೆ ಹೇಳ್ತೀನಿ. ಒಂದು ಪಿ ಡಿ ಒ ಒಂದು ನಿಮ್ಮ ಸಮುದಾಯ ಕೊರಗ ಸಮುದಾಯದವರು ಯಾವ ಪಂಚಾಯತಿಯಲ್ಲಿ ಇದ್ದಾರೋ, ಈಗ ಫಾರ್ ಎಕ್ಸಾಂಪಲ್ ಕೆಲವು ಪಂಚಾಯತಿಗಳಲ್ಲಿ ಇರೋದಿಲ್ಲ, ನೀವು ಮಾಡೋದೇನು ಬೇಡ, ಯಾವ ಪಂಚಾಯತಿಗಳಲ್ಲಿ ಇದ್ದಾರೋ ಅವ್ರನ್ನ ಅಟ್ಲೀಸ್ಟು ಈ ನಮ್ಮ ಗ್ರಾಮ ಸಭೆಗಳು ಕರೆಯುವಂಥ ಸಂದರ್ಭದಲ್ಲಿ ಇಲ್ಲ ವಿಶೇಷವಾಗಿ ಇವ್ರನ್ನೇ ಒಂದ್ಸಲ ಈಗ ನಾವು ಮಹಿಳಾ ಮತ್ತು ಮಕ್ಕಳ ವಿರುದ್ಧಕ್ಕೆ ತಾಯಂದಿರ ಸಭೆ ಗ್ರಾಮ ಸಭೆ ಕರಿತೀವಿ, ಮಕ್ಕಳ ಗ್ರಾಮ ಸಭೆ ಕರಿತೀವಿ. ಅದೇ ಥರನೇ ಇವ್ರಿಗೊಂದ್ಸಲ ಕೊರಗ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ಸಭೆನ ಕರೆದು ಅವ್ರ ಸಮಸ್ಯೆಗಳೇನು. ಬೆಳ್ತಂಗಡಿ ತಾಲೂಕದ ಚಾರ್ಮಾಡಿ ಪೇಂಟೆಡ್ ಅಂಗಾರೆ ರಾತ್ರಿ ರಡ್ಡು ಬೈಕ್ ಒಂಜಿ ಎಡ್ತದ ಚಾರ್ಮಾಡಿ ಮೇಗಿನ ಪೇಂಟೆದ ನಜೀರ್ ಪನ್ಪನಾರ್ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡ ಬೈಕ್ ಎಡ್ತದ ಮಾರ್ಗುಗುಬೂರ್ನ ಅರನ ಮೇಲಡೆ ಲಾರಿ ಪೋದು ಜಾಗೆಡೆ ಜೀವ ಕಳೆ ಒಂದೇರ ರಡ್ಡು ಬೈಕ್ ಒಂಜಿ ಇರ್ತದ ಬೈಕ್ ಬಿಡೊಂದಿತ್ತಿನಾರ ಮಾರ್ಗುಗುಬೂರ್ನಾಗ ಪಿರವರ್ದು ಬತ್ತಿನ ಲಾರಿ ಮೇಲ್ಡೆ ಪೋದು ಜೀವ ಕಳೆವನ್ನ ಬೇಜಾರ್ದ ಸಂಗತಿ ಬೆಳ್ತಂಗಡಿ ತಾಲೂಕದ ಚಾರ್ಮಾಡಿ ಪೇಂಟೆಡ್ ಅಂಗಾರ ರಾತ್ರ ನಡೆತದಂಡ ಜೀವ ಕಳೆವನ್ನಾರ 25 ವರ್ಷ ಪ್ರಾಯದ ನಜೀರ್ ಆದಿತ್ತದ ಆರು ಚಾರ್ಮಾಡಿ ಗ್ರಾಮ ಮೇಗಿನ ಪೇಂಟೆದ ಇಸ್ಮಾಯಿಲ್ ಪನ್ಪನಾರನ ಮಗೆಯೆಂದು ತಿರಿದು ಬೈದಂಡ ಕೆಲಸ ಮುಗಿತದ ಎಲ್ಲೆಡೆ ಪೋಂದಿತ್ತಿನ ನಜೀರ್ ಬುಡೊಂದಿತ್ತಿನ ಬೈಕ್ ಕುಡೊಂಜಿ ಬೈಕ್ಗೆ ಎಡ್ತದಂಡ ತಿರ್ತುಬೂರ್ನಾರನ ಮಿತ್ತಡೆ ಲಾರಿ ಪೋದು ಜಾಗೆಡೆ ಪ್ರಾಣ ಪೋತುಂಡು ಒಟ್ಟುಗಿತ್ತಿನರೆಗೆ ಜೋರ್ದ ಪೆಟ್ಟಾದ ಅರೆನ ಆಸ್ಪತ್ರೆಗೆ ಸೇರ್ಸಾದಂಡ ಬೆಳ್ತಂಗಡಿ ಸಂಚಾರಿ ಸ್ಟೇಷನ್ ಪೊಲೀಸರು ಜಾಗೆಗೆ ಪೋದು ತನಿಖೆ ನಡೆಪಾದೇರ ದೈಮರಕ್ಲೆನು ಪ್ರೀತಿ ಮಲ್ಪುನ ಬೊಕ್ಕ ಬುಲೆಪಾವನ ಸಂದರ್ಭ ಶಾಲದ ದಿನಕ್ಲೆಡ ತಿಕ್ಕೊಂಡು ಅವೆನು ಜೋಕುಲು ಎಡ್ಡೆ ರೀತಿಯ ಗಳಸನೊಡೊಂದು ಪರಿಸರವಾದಿ ಬಿಎಸ್ ಹಸನಬ್ಬ ಅಮ್ಮೆಂಬಳ ಪಂತೆರ ಮಂಜಿನಾಡಿ ಗ್ರಾಮ ಕಲ್ಕಟ್ಟದ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡ್ ವಿಶ್ವ ಪರಿಸರ ದಿನಾಚರಣೆ ಉದಿಪನ ಮಲ್ತದ ಆರು ಪಾತಿರಿಯರು ಮಂಜಿನಾಡಿ ಗ್ರಾಮ ಕಲ್ಕಟ್ಟದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡ್ ವಿಶ್ವ ಪರಿಸರ ದಿನಾಚರಣೆ ನಡಪಾಯರ ಪರಿಸರವಾದಿ ಬಿಎಸ್ ಹಸನಬ್ಬ ಅಮ್ಮೆಂಬಳ ದೈನರ್ದ್ ವಿಶ್ವ ಪರಿಸರ ದಿನಾಚರಣೆ ಉದಿಪನ ಮಲ್ತೆರ ದೈಮರಕ್ಲೆನ ಪ್ರೀತಿ ಮಲ್ಪುನ ಬುಲೆಪಾವನ ಸಂದರ್ಭ ಶಾಲೆ ಕಾಲೇಜು ದಿನಕ್ಲೆಡ್ ತಿಕ್ಕೊಂಡು ಮಾತಾ ಜೋಕ್ಲೆಂದೇನು ಎಡ್ಡೆ ರೀತಿಯ ಗಲಸು ನೋಡೊಂದು ಪಂಡೆರ
ಮರಗಿಡಗಳು ಬದುಕಿಲ್ಲ ಅಂತಾದರೆ ನಮಗೆ ಆಪತ್ತು ಬರುವಂಥ ಪರಿಸ್ಥಿತಿ ಇದೆ. ಈಗಿನ ಕಾಲದಲ್ಲಿ ಮಳೆ ಕಡಿಮೆ ಆಗ್ತಾ ಉಂಟು, ಸೆಕೆ ಜಾಸ್ತಿ ಆಗುತ್ತುಂಟು. ಏನಿದು ಪರಿಸರದ ಕಾಳಜಿ ಇಲ್ಲದ ಕಾರಣ. ಮನುಷ್ಯ ಪರಿಸರದ ಕಾಳಜಿಯಲ್ಲಿ ಬದುಕುವಂಥವನಾಗಬೇಕು. ಅದಕ್ಕೆ ಏನು ಮಾಡಬೇಕು? ನಾವು ಮರಗಿಡಗಳನ್ನು ನೆಡಬೇಕು. ನೆಡುವುದು ಮಾತ್ರ ಅಲ್ಲ, ಅದನ್ನು ಬದುಕಿಸಬೇಕು. ಬದುಕಿ ಉಳಿದರೆ ಅದರಲ್ಲಿ ಹಣ್ಣು ಹಂಪಲು ಎಲ್ಲ ಕಾಯಿಗಳು ಆಗ್ತದೆ. ಆ ಹಣ್ಣು ಹಂಪಲಿನಿಂದಲೇ ನಮಗೆ ಸಂಪತ್ತು ಬರ್ತದೆ. ಆ ಹಣ್ಣು ಹಂಪಲಿನಿಂದಲೇ ದಾನ ಮಾಡ್ಬೋದು. ಈ ಹಣ್ಣು ಹಂಪಲಿನಿಂದಲೇ ಒಬ್ಬ ಮನುಷ್ಯ ಕದ್ದುಕೊಂಡು ಹೋದರೂ ನಿಮಗೆ ದಾನ ಸಿಗ್ತದೆ. ಅದನ್ನು ಮಾರಿದರೂ ನಿಮಗೆ ಅದರಿಂದ ಪ್ರಯೋಜನ ಆಗ್ತದೆ. ಮಂಜನಡಿ ಗ್ರಾಮ ಪಂಚಾಯತ್ ಸದಸ್ಯರು ನೌಷಾದ್ ಕಲ್ಕಟ್ಟ ಪಾತಿರ್ದು ಪರಿಸರ ದಿನಾಚರಣೆಲು ಇಂಚಪದ ದಿನಕ್ಲೆಡು ಒಂಜಿ ದಿನ ಆಚರಣೆ ಮಂತದ ಮುಗಿಪನ ಕಾರ್ಯಕ್ರಮ ಆವೊಂದುಂಡು. ಪರಿಸರದ ಬಗೆಟ್ ಮಾಹಿತಿ ಕೊರಡು ಪ್ರಯೋಗವಾದ ಪರಿಸರ ಒರಿಪಾಯರೆ ದುಂಬು ಬರಡೊಂದು ಪಡ್ಡೆರು. ಪರಿಸರದಲ್ಲಿರತಕ್ಕಂಥ ಮುಖ್ಯವಾದ ಒಂದು ಅಂಗ ಯಾವುದು? ಮರ ಅಲ್ಲ. ಮರಗಳು ಬೆಳೆಯಬಹುದು. ಆ ಮರಗಳು ಬೆಳೆದರೆ ನಮಗೆ ಈಸಿಯಲ್ಲಿ ಗಾಳಿ ಸಿಗ್ಬೋದು. ಗಾಳಿಯನ್ನು ನಾವು ಸೇವಿಸ್ಬೋದು ಅಲ್ಲ. ಆದ ಕಾರಣ ನಾವು ಬರುವ ವರ್ಷ ಇದೇ ಥರ ಪರಿಸರ ದಿನಾಚರಣೆ ಆಚರಿಸುವಾಗ ನಮ್ಮ ಮನೆಯಲ್ಲಿ ಒಂದೊಂದು ಇರಬೇಕಾದರೆ ಯಾರ ಮನೆಯಲ್ಲಿ ಗಿಡಗಳು ಇಲ್ಲ, ಇವತ್ತೇ ಒಂದು ಗಿಡವನ್ನು ನಾವು ಕೊಂಡೋಗಿ ನಮ್ಮ ಮನೆಯಲ್ಲಿ ಬೆಳೆಸಬೇಕು. ಪರಿಸರ ಪ್ರೇಮಿ ಹಸನಬ್ಬರಿಗೆ ತಮ್ಮನದ ಮರ್ಯಾದೆ ಮಲ್ತೆರ. ಶಾಲೆದ ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ಎಂ ಮುನೀರ್ ಕಲ್ಕಟ್ಟ ಗುರ್ಕಾರ್ಮೆ ವಹಿಸುತ್ತಿದ್ದರು. ಕುಡ್ಲದ ಪುರಭವನಡು ಶನಿವಾರ ಕೊಡಿಯಾಲಬೈಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಕಲ್ಪನಕ್ಲಿಗ್ ಶೈಕ್ಷಣಿಕ ಕಾರ್ಯಾಗಾರ ಅಟ್ಟಣೆ ಮಲ್ತದಿತ್ತೆರ. ಎಕ್ಸ್ಪರ್ಟ್ ಸಂಸ್ಥೆದ ಗುರ್ಕಾರ್ಯರು ಪ್ರೊಫೆಸರ್ ನರೇಂದ್ರ ನಾಯಕ್ ಒತ್ತು ಗುರ್ಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಪಾಲ್ದಿತ್ತುಂಡೆರು. ಕುಡ್ಲ ಕೊಡಿಯಾಲಬೈಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಕಲ್ಪನಕ್ಲಿಗ್ ಶೈಕ್ಷಣಿಕ ಕಾರ್ಯಾಗಾರನು ಬುಧವಾರ ಕುಡ್ಲದ ಪುರಭವನ ನಡಪಾಯರ. ಬರವು ಕಲ್ಪನೆ ಇರುವೆರ ತುಡಾರ್ಪತ್ತದ ಕಾರ್ಯಕ್ರಮ ಉದಿಪನ ಮಲ್ತೆರ. ಎಕ್ಸ್ಪರ್ಟ್ ಸಂಸ್ಥೆದ ತಾಪಕ ಗುರ್ಕಾರ್ಯರ ಪ್ರೊಫೆಸರ್ ನರೇಂದ್ರ ನಾಯಕ್ ಒತ್ತು ಗುರ್ಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ನಾಯಕ್, ಐಟಿ ವಿಭಾಗದ ನಿರ್ದೇಶಕರು ಅಂಕುಶ್ ನಾಯಕ್, ಒಳಚಿಲ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಒತ್ತು ಪ್ರಿನ್ಸಿಪಾಲರು ಪ್ರೊಫೆಸರ್ ಸುಬ್ರಹ್ಮಣ್ಯ ಉಡುಪ, ಎಎಸ್ಸಿ ಕೋಆರ್ಡಿನೇಟರ್ ಪ್ರೊಫೆಸರ್ ಶ್ಯಾಮ್ ಪ್ರಸಾದ್ ಪಾಲ್ದೆ ಪ್ರೊಫೆಸರ್ ಶ್ಯಾಮ್ ಪ್ರಸಾದ್ ಪಾತಿರ್ದು ಕೊರೋನಾ ಸೀಕರ್ದು ಬೊಕ್ಕ ಬರವು ಸಂಸ್ಥೆಲು ಪಿರ ಏಪಲದಂಚ ಬರವು ಕೊರಿಯರೆ ಸಾಧ್ಯ ಐನವು ನೆಮ್ಮದಿ ಉಂಡು ಮಲ್ತದಂಡು ವಿದ್ಯಾರ್ಥಿಗಳು ತಂಕ್ಲೆನ ಉದ್ದೇಶ ಮುಟ್ಟ್ಯರೆ ಬರವು ಸಂಸ್ಥೆಲು ಎಂಚಿನ ಮಲ್ಪಲಿಂದ ಪನ್ಪನೆಯನ್ನು ಸಂಸ್ಥೆಲು ಚರ್ಚೆ ಮಲ್ಪುವ ಆಂಡ ಕಲ್ಪನಕ್ಲು ತಂಕ್ಲೆನ ಉದ್ದೇಶ ದಾನೆಂದು ಸುರುಕೆ ನಿಘಂಟು ಮಲ್ತೊಂದು ಐಕ ತಯಾರಪ್ಪನ ಕೆಲಸ ಮಲ್ಪಡೊಂದು ಪಂಡ್ಯರು. Late, almost every magazine, maybe it is, all those prestigious magazines in India, they had this ranking system of different colleges. Probably because there was an element of bias in that. The government of India had brought up with its own ranking system, which is National Institutional Ranking Framework, NIRF. That gives a sense of authenticity for the ranking. It's done in a very systematic, professional manner. ಕಡಬ ತಾಲೂಕದ ಶಿರಾಡಿ ಗ್ರಾಮ ಪಂಚಾಯತ್ ಪಿಡಿಒ ವೆಂಕಟೇಶ್ವರನ್ ಕರ್ತವ್ಯದ್ದು ಅಮಾನತು ಮಲ್ತದ ಆದೇಶ ಪಿದಡ್ಪಾದಿರ. ಕರ್ತವ್ಯ ಲೋಪದ ಕಾರಣಗೂ ಸಾರ್ವಜನಿಕರ ಬಕ್ಕ ಸಂಘ ಸಂಸ್ಥೆಲನ ದೂರದ ಮಿತ್ತ ಅರೆನ್ ಅಮಾನತು ಮಲ್ತದಂಡ. ಕಡಬ ತಾಲೂಕದ ಶಿರಾಡಿ ಗ್ರಾಮ ಪಂಚಾಯತ್ ಪಿಡಿಒ ವೆಂಕಟೇಶ್ವರನ್ ಕರ್ತವ್ಯದ್ದು ಅಮಾನತ್ ಮಲ್ತದ ಆದೇಶ ಬಿದಡ್ಪಾದೇರ. ಕರ್ತವ್ಯ ಲೋಪದ ಕಾರಣಗೂ ಸಾರ್ವಜನಿಕರ ಬಕ್ಕ ಸಂಘ ಸಂಸ್ಥೆಲನ ದೂರದ ಮಿತ್ತ ಅರೆನ ಅಮಾನತ್ ಮಲ್ತದಂಡ. ಜೂನ್ 7 ಲಗಾವಾಪನಂಚ ಈ ಆದೇಶ ಕೊಡ್ತೇರ. ಗುಂಡಿಯದ ಸಾರ್ವಜನಿಕ ಪಾಯ್ಖಾನೆದ ಗುತ್ತಿಗೆದಾರರಿನ ದೀಪನೇಟ್ ಕರ್ತವ್ಯ ಲೋಪ ಅಂಗಡಿ ಕಟ್ಟೋಣಲೆನ್ ಏಲಂ ಮಲ್ಪನಗ ನಿಯಮಲೆನ್ ಮೀರ್ನ ಅಂಗವಿಕಲರ್ನ ನಿಧಿನ ನಿಯಮಗೂ ಸರಿಯಾದ ಕೊರಂದಿನವು ಸಿಸಿ
ಕೆಮರಾದ ತೊನ್ನಗ ಬಿಲೆಪಟ್ಟಿ ಸಾರ್ವಜನಿಕ ಸಂಗ್ರಹಣೆ ಸರಿಯಾಯಿನ ಪಾಲನೆ ಮಲ್ಪಂದಿನವು, ಆಫೀಸ್ಗೆ ಸರಿಯಾದ ಬರಂದಿನವು, ಕೋವಿಡ್ ಉದ್ದೇಶಗೂ ಬಿಡುಗಡೆ ಆಯ್ನ ಸರ್ಕಾರದ ಕಾಸನ ನಿಘಂಟದ ಉದ್ದೇಶಗಳ ಸಂದೆ ಸ್ವಂತ ನಿರ್ಧಾರಡು ಖರ್ಚಿ ಮಂತಿನವು, ಹೈ ಮಾಸ್ಕ್ ಸೋಲಾರ್ ಪಾಡ್ನ ಕಾಮಗಾರಿಡ್ ಈ ಟೆಂಡರ್ ಲೆಪ್ಪಂದೆ ಕರ್ತವ್ಯ ಲೋಪ, ಉದೀಪನ ಕಾರ್ಯಕ್ರಮಟ್ಟು ಶಿಷ್ಟಾಚಾರ ಮೀರ್ನವು, ಕರೆಂಟ್ ಇಲಾಖೆಗೆ ಕಟ್ಟೋಡಾಯಿನ ಮೀಟರ್ ಡಿಪಾಸಿಟ್ನ ಎಲೆಕ್ಟ್ರಿಕಲ್ ಅಂಗಡಿ ದಕ್ಲೆ ಕಟ್ಟದು ಕರ್ತವ್ಯ ಲೋಪ ಮಲ್ತಿನವು ಸುರೂತ ತನಿಖೆಡ್ದು ನಿಘಂಟು ಆಯ್ನೆಡ್ದವರ ಸೇವಿಡ್ದು ಅಮಾನತ್ ಸರಿಯೆಂದು ಲೆಕ್ಕುಗದೆ ತೊಂದು ಶಿಸ್ತು ಪ್ರಾಧಿಕಾರ ಅಮಾನತ್ ಆದೇಶ ಪಿತಡ್ಪಾದಂಡು. ನವಮಂಗಳೂರು ಬಂದರ್ ಮಂಡಳಿದ ಹೊಸ ಟ್ರಸ್ಟಿ ಆಯ್ನ ಭರತ್ ಕುಮಾರಿಗೆ ಮೆಚ್ಚುಗೆ ತಲೆಯಸು ಬುಧಾರ ಪಣಂಬೂರು ಜೆಎನ್ಸಿ ಹಾಲ್ಡ್ ನಡೆತಂಡು. ಈ ಪೊರ್ತುಡ್ ನಡೆತಿನ ಸುದ್ದಿ ಕೊಟ್ಟುಡು ಇಂಟಕ್ ರಾಜ್ಯ ಗುರುಕಾರ್ಯರು ರಾಕೇಶ್ ಮಲ್ಲಿ ಪಾಲ್ದಿತ್ತುಂಡಿರು. ನವಮಂಗಳೂರು ಬಂದರ್ ಪ್ರಾಧಿಕಾರದ ಹೊಸ ಟ್ರಸ್ಟಿ ಆಯ್ನ ಭರತ್ ಕುಮಾರಿಗೆ ಬುಧಾರ ಪಣಂಬೂರು ಜೆಎನ್ಸಿ ಹಾಲ್ಡ್ ಮೆಚ್ಚುಗೆ ತಲೆಯಸು ನಡೆತಂಡು. ಈ ಪೊರ್ತುಡು ಇಂಟಕ್ ರಾಜ್ಯ ಗುರುಕಾರ್ಯರು ರಾಕೇಶ್ ಮಲ್ಲಿ ಸುದ್ದಿಕೂಟ ನಡಪಾಯರು. ದುಂಬು ನವಮಂಗಳೂರು ಬಂದರ್ ಟ್ರಸ್ಟ್ ಪುದರ್ ಬದಲ್ತದ ಪ್ರಾಧಿಕಾರ ಮಲ್ದಂಡು ಮಾತ ಕೇಂದ್ರ ಸರ್ಕಾರ ತೂಂದಿತ್ತಂಡು. ಇತ್ತೆ ಪ್ರಾಧಿಕಾರಡು ಕೇಂದ್ರ ಸರ್ಕಾರ ರಕ್ಷಣಾ ಇಲಾಖೆ ಸೇರಿದು 9 ಜನ ಸದಸ್ಯರುಳ್ಳಿರು. ಮೇ 20 ಆಜೇಕ್ ಕೇಂದ್ರ ಸರ್ಕಾರ ಹೊಸದಾದ ಆದೇಶ ಮಲ್ತದಿತ್ತದ ಐಟ್ ನವಮಂಗಳೂರು ಬಂದರ್ ಪ್ರಾಧಿಕಾರಡು ಇಂಟಕ್ ಕಾರ್ಮಿಕ ಸಂಘಟನೆದ ಪ್ರತಿನಿಧಿನ ಅಜತದ ಪುದರ್ ಕಡಪುಡ್ದಿತ್ತ ಬಂದರ್ ಕಟ್ಟಿರೆ ಜಾಗೆ ಬುಡ್ದು ಕೊಡ್ತಿನ ಮೊಗವೀರ ಸಮಾಜುಡು ಊರ್ದ ಇಲ್ಲು ಬದುಕು ಕಳೆವನ್ನ ಮೊಗವೀರ ಬಂದುಡು ಹೆಚ್ಚಿಗೆ ಉಳ್ಳೇರು ಅಂಚಾದ ಭರತ್ ಕುಮಾರನವು ಅಜತಿನವು ಎಂಕ್ಲೆಗ್ ಭಾರಿ ಸಂತೋಷ ಆತಂಡ. ಬಂದರ್ಡ್ ಕೆಲಸ ಮಲ್ಪನಕ್ಲೇನೆ ಸದಸ್ಯರಾದ ಮಲ್ಪಡು ಪನ್ಪನ ಕೇಂದ್ರ ಸರ್ಕಾರದ ಆದೇಶದಂಚ ಭರತ್ ಕುಮಾರ್ನ ಟ್ರಸ್ಟಿ ಮಲ್ತದಂಡ ಎಂದಕ್ಕಾದ ಇಂಟಕ್ದ ಮಾತಾ ಪದಾಧಿಕಾರಿಗಳಿಗೆ ಮೆಚ್ಚುಗೆ ಸಂದಾವೆಂದು ಪಂಡ್ಯರ. ನಾವೆಲ್ಲರೂ ನಮ್ಮ ಭರತ್ ಕುಮಾರ್ ಅವರನ್ನು ಸದಸ್ಯರನ್ನಾಗಿ ಮಾಡಿ ಅಂತ ನಾವು ನ್ಯೂ ಮ್ಯಾಂಗ್ಳೂರ್ ಪೋರ್ಟಿಗೆ ನಾವು ನಮ್ಮ ಯೂನಿಯನ್ನ ಮುಖಾಂತರ ಲೆಟರನ್ನು ಕೊಟ್ಟಿದ್ದೆವು. ಅದೇ ಪ್ರಕಾರ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಕೇಂದ್ರ ಸರ್ಕಾರದಿಂದ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿಗೆ ಭರತ್ ಕುಮಾರ್ ಅವರನ್ನು ಸದಸ್ಯರನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಭರತ್ ಕುಮಾರ್ ಅವರಿಗೆ ಹಾಗೆಯೇ ನಮ್ಮ ಇಂಟಕ್ನ ಎಲ್ಲ ಪದಾಧಿಕಾರಿಗಳಿಗೆ ಮುಖ್ಯವಾಗಿ ನಮ್ಮ ನಾಯಕರಾದ NM ಅಡ್ಡಿಯಂತಯ್ಯರವರಿಗೆ ನಾನು ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೊಸ ಟ್ರಸ್ಟಿ ಭರತ್ ಕುಮಾರ್ ಪಾತಿರ್ದು ಮುಖ್ಯವಾದ ಮೊಗವೀರರಿಗೆ ಮಾತಾರಿತ್ತಿಡು ಸಾಕಾರ ಕೊರ್ಪುಂಡು ಕಾರ್ಮಿಕರನ್ನು ಸೇವೆಡು ದುಂಬರಿತ್ತೊಂದು ಪೋಪುಂಡು ಒಂದು ಸುರುತ ಸರ್ತಿ ತಿಕ್ಕಿನ ಅವಕಾಶ ಮೊಗವೀರರು ಬೊಕ್ಕ ಕರಾವಳಿದ ಕಾರ್ಮಿಕರಿಂದೆತ್ತ ಅವಕಾಶನು ಗಲಸು ನುಡೊಂದು ಪಂಡ್ಯರು. NMPT ಮೆರೈನ್ ಡಿಪಾರ್ಟ್ಮೆಂಟ್ನಲ್ಲಿ ಕಳೆದ 34 ವರ್ಷಗಳಿಂದ ಅದೇ ರೀತಿ ಇಂಟಕ್ ಯೂನಿಯನ್ನಿಂದ ಕೂಡ 34 ವರ್ಷಗಳಿಂದ ಸದಸ್ಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಈ ಒಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡದ್ದಕ್ಕಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದ ಸಂಜೀವ ರೆಡ್ಡಿ ಸರ್, ನಮ್ಮ ಫೌಂಡರ್ ಹಾಗೂ ಮಾಜಿ ಟ್ರಸ್ಟಿಗಳು ಹಾಗೂ ರಾಷ್ಟ್ರೀಯ ನಾಯಕರಾದ NM ಅಡ್ಡಿಯಂತಯ್ಯ ಸರ್ ಅವರಿಗೆ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಾದ ರಾಕೇಶ್ ಮಲ್ಲಿ ಅವರಿಗೆ, ಇಂಟಕ್ ಜಿಲ್ಲಾ ಗುರ್ಕಾರ್ಯರು ಮನೋಹರ ಶೆಟ್ಟಿ, ಶಿವಣ್ಣ, PK ಸುರೇಶ್, ಅಬುಬಕ್ಕರ್ ಕೃಷ್ಣಾಪುರ, ಫಾರೂಕ್, ವಿಜಯ ಸುವರ್ಣ, ದಿನಕರ ಶೆಟ್ಟಿ ಸುದ್ದಿ ಕೊಟ್ಟುಡಿತ್ತೇರು. ಒಡಿಪುದ ಕಡಿಯಾಳಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನಡು ಜೂನ್ 1 ವರ್ಮಮುಟ್ಟ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡ್ತೊಂದುಂಡು. ಬುಧವಾರ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ನಡಪಾದ ಭಕ್ತರಿಗೆ ಮಹಾನುಪ ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಒಡಿಪುದ ಕಡಿಯಾಳಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನಡು ಜೂನ್ 1 ವರ್ಮಮುಟ್ಟ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡತೊಂದಿತ್ತದ. ಬುಧವಾರ ಬ್ರಹ್ಮ ಕುಂಭಾಭಿಷೇಕಗೂ ಅಟ್ಟಣೆ ಆದಿತ್ತಂಡು. ಪಾಡಿಗಾರ್ ಶ್ರೀನಿವಾಸ ತಂತ್ರಲೆನ ದುಂಬಾಳ್ತೆಡ್ ವಾಸ್ತು ಎಡೇನ ತಿರಿನ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಗುಂಡಿ ಬೈಲಿದ್ದದ ಧಾರ್ಮಿಕ ವಿಧಿ ವಿಧಾನಲೆ ನಡಪಾದ ಕಲಶಾಭಿಷೇಕ ಸುರುವಾಂಡ. ಅಕ್ಕೇರಿಗೆ ಬ್ರಹ್ಮ ಕುಂಭಾಭಿಷೇಕ ನಡತಂಡು. ಶ್ರೀ ಮಹಿಷಾಮರ್ದಿನಿ ದೇವರಿಗೆ ಮಹಾಪೂಜೆ ಮಾಡ್ತೀರ. ಊರು ಪರ ಊರ್ಲೆನ ಭಕ್ತರು ಪಾಲ್ದಿತ್ತೊಂದು ಶ್ರೀದೇವಿನ ಇಂಬು ನಟ್ಟೊಂಡೆರ. ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರುಕಾರ್ಯರು ಶಾಸಕ ಲಾದುಪ್ಪುನ ರಘುಪತಿ ಭಟ್, ಗುರುಕಾರ್ಯರು ನಾಗೇಶ್ ಹೆಗ್ಡೆ, ಪ್ರಧಾನ ಕಾರ್ಯಂತರ ಕೆ ರಾಘವೇಂದ್ರ ಕಿಣಿ, ಬ್ರಹ್ಮಕಲಶ ಸಮಿತಿದ ಮರ್ಯಾದೆ ಗುರುಕಾರ್ಯರು ಡಾಕ್ಟರ್ ಜಿ ಶಂಕರ್, ಗುರುಕಾರ್ಯರು ಪುರುಷೋತ್ತಮ ಶೆಟ್ಟಿ, ಪ್ರಧಾನ ಕಾರ್ಯಂತರ ನಿತ್ಯಾನಂದ ಕಾಮತ್ ಕಡಿಯಾಳಿ,
ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರ ಡಾಕ್ಟರ್ ರವಿರಾಜ್ ವಿ ಆಚಾರ್ಯ, ಕಾರ್ಯನಿರ್ವಹಣಾಧಿಕಾರಿ ಗಣೇಶ್ ರಾವ್, ಪವಿತ್ರಪಾಣಿ ಕುಂಜಿತ್ತಯ್ಯ ಶ್ರೀನಿವಾಸ ಉಪಾಧ್ಯಾಯರು ಈ ಪೊರ್ತುಡಿದ್ದರು. ಮಧ್ಯಾಹ್ನ ನುಪ್ಪುದ ರಾಶಿಗೆ ಅನ್ನಪೂರ್ಣೇಶ್ವರಿ ಪೂಜೆ ನಡಪಾದ ಭಕ್ತರಿಗೆ ಮಹಾನುಪ್ಪು ಪ್ರಸಾದ ಸೇವೆ ನಡೆತಂಡ. ರಾಜ್ಯ ಸರ್ಕಾರ ಪಾಠ ಬುಕ್ಲೆಡ್ RSS ಸಿದ್ಧಾಂತಲೆನ ಜೋಕ್ಲಿನ ತರೆಕ್ ಜಿಂಜಾವರ ತೂವೊಂದುಂಡು ಪೊಂಜು ಸಾಹಿತ್ಯಲನ ಒಂಜೇ ಒಂಜಿ ಸಾಹಿತ್ಯ ಪಾಠ ಬುಕ್ಕುಡು ಇಜ್ಜಿಂದು ಕಾಂಗ್ರೆಸ್ ನಾಯಕಿ ದಿವ್ಯ ಪ್ರಭಾ ಚಿಲ್ತಡ್ಕ ದೂಡ್ದೆರ್ ಆರ್ ಪುತ್ತೂರು ಪ್ರೆಸ್ ಕ್ಲಬ್ಡು ಸುದ್ದಿ ಕುಟುಡು ಪಾತಿರ್ದೆರ್. ಕಾಂಗ್ರೆಸ್ ನಾಯಕಿ ದಿವ್ಯ ಪ್ರಭಾ ಚಿಲ್ತಡ್ಕ ಪುತ್ತೂರು ಪ್ರೆಸ್ ಕ್ಲಬ್ಡು ಸುದ್ದಿಕೂಟ ನಡಪಾದ ರಾಜ್ಯ ಸರ್ಕಾರ ಶಾಲೆದ ಜೋಕ್ಲೆಗ್ ಪಾಠ ಬುಕ್ಲೆನ್ ಪಟ್ಟಣ ಸೇಡು ಇಡೀ ಸೋತ್ ಪೋತುಂಡು ಪಾಠ ಬುಕ್ಕುಡು ಪೊಂಜೋಲಿಗ್ ಅನ್ಯಾಯ ಬಗೆತೆರಂದು ದೂರಿಯರ. ಪೊಂಜು ಸಾಹಿತ್ಯಲನ ಒಂಜೇ ಒಂಜಿ ಬರವು ಸಾಹಿತ್ಯ ಬೂಕುಡು ಅಚ್ಚಾತಜೆ ದಾಯಿ ಬಿಜೆಪಿ ಸರ್ಕಾರಗೂ ಪೊಂಜೋಲ ನಿಮಿತ್ತಿ ತುಂಜಿ ಸಸರಂದ್ ಆರು ಪ್ರಶ್ನೆ ಪಾಡಿಯರ. ರೋಹಿತ್ ಚಕ್ರತೀರ್ಥನಂಚಿನ ಜನನು ಪಠ್ಯ ಪರಿಷ್ಕರಣಾ ಸಮಿತಿ ಗುರ್ಕಾರ್ಯರಾದ ಮಲ್ತಿನ ಬಿಜೆಪಿ ಸರ್ಕಾರ RSS ಸಿದ್ಧಾಂತಲೇನ
ಜೋಕ್ಲನ ತರಿಕ ದಿಂಜಾವನ ಕೆಲಸ ಮಂತೊಂದುಂಡೊಂದು ದೂರಿನ ದಿವ್ಯಪ್ರಭಾ ಚಿಲ್ತಡ್ಕ ಪಾಠ ಬುಕ್ಕು ಸಮಿತಿದ ಈ ಕೆಪ್ಪು ಗುಪ್ಪುರ್ದು ಜೋಕ್ಲಿಗೆ ಪಾಠ ಬುಕ್ಲೆನೆ ಕೊಡ್ತುಜೆರೆ ಎಂದೆರ್ದು ಅಕ್ಲೆನ ಬರೋ ಕಲ್ಪನೆಗೆ ಸಮಸ್ಯೆ ಆತನಂದು ಪಂಡೆರ ಪುದರ್ಪುಯಿ ಸಾಹಿತ್ಯಲನ ಪಾಠಲೆನ ಪಾಠ ಬುಕ್ಕು ದೆತ್ತದು ಸಾಹಿತ್ಯಲೆಗೆ ಅಪಮಾನ ಮಾಡ್ತಿದ್ದಂಡು ಒಂದುವೇ ಕಾರಣಗೂ ಸಾಹಿತ್ಯಲು ಅಕ್ಲೆನ ಪಾಠಲೆನ ಪಾಠ ಬುಕ್ಕುಡ್ದು ಪಿರದೆಪ್ಪ್ಯಾರೆ ಸರ್ಕಾರಗೂ ಒತ್ತಾಯ ಮಂತೊಂದುಲ್ಲೇರ ಸರ್ಕಾರದ ಈ ನೀತಿಗೆ ಎದುರಾದ ಕಾಂಗ್ರೆಸ್ ಪಕ್ಷದ ನೆಲೆಟ್ಟು ಬೆಂಗಳೂರು ಮಾಮಲ್ಲ ಪ್ರತಿಭಟನಾ ನಡಪರೆ ಉಂಡೊಂದು ದಿವ್ಯಪ್ರಭಾ ಪಂಡೆರ 8 ಗದ್ಯಗಳಿದ್ದಾವೆ. ಆದ್ರೆ ಒಬ್ಬ ಒಂದು ಹೆಣ್ಣು ಮಗಳ ಲೇಖಕರ ಪಾಠ ಇಲ್ಲ, ಗದ್ಯಗಳಿಲ್ಲ. ಯಾಕೆ ಈ ತರ ಹೆಣ್ಮಕ್ಳ ಬಗ್ಗೆ ತಾತ್ಸಾರ ಈ ಬಿಜೆಪಿ ಸರ್ಕಾರಕ್ಕೆ? ಯಾಕೆ ಹೆಣ್ಮಕ್ಳಿಗೆ ನೀವು ಬೆಲೆ ಕೊಡ್ತಾ ಇಲ್ಲ? ನೀವು ಯಾಕೆ ಹೆಣ್ಮಕ್ಳ ವಿರುದ್ಧವಾಗಿದ್ದೀರಾ? ಮಾತೇನು ಅಂತ ಹೇಳ್ತೀರಾ, ಹೆಣ್ಣು ತಾಯಿ ಸಮಾನ ಅಂತ ಹೇಳ್ತೀರಾ. ಹೆಣ್ಮಕ್ಳು ನಿಮಗೆ ತಾಯಂದಿರಲ್ವಾ, ಅಕ್ಕ ತಂಗಿಯದಿರಲ್ವಾ? ನಿಮಗೆ ಹೆಣ್ಮಕ್ಳು ಮನೇಲಿ ಇಲ್ವಾ? ಒಬ್ಬ ಹೆಣ್ಣು ಮಗಳ ಒಂದು ಪಠ್ಯವನ್ನ, ಪಾಠ ಅಥವಾ ಗದ್ಯವನ್ನ ನೀವು ಇವತ್ತು ಅಳವಡಿಸ್ಕೊಂಡಿಲ್ಲ ಅಂದ್ರೆ ಇದು ಹೆಣ್ಣು ನಮ್ಮ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿ, ಸ್ತ್ರೀಯರಿಗೆ ಅವಮಾನ ಮಾಡಿದಂತೆ. ಮೊದಲು ಲಲಿತಾ ನಾಯಕ್ ಅವರ ಪಾಠ ಇರ್ತಿತ್ತು, ಸಾರಾ ಅಬೂಬಕರ್ ಅವ್ರದೆಲ್ಲ ತೆಗ್ದಾಕ್ಬಿಟ್ಟಿದ್ದೀರ. ಅವ್ರದೆಲ್ಲ ತೆಗ್ದಾಕಿ ಇವತ್ತು ಸೂಲಿಬೆಲೆ ಚಕ್ರವರ್ತಿ ಸೂಲಿಬೆಲೆ. ಮೊದಲು ಇವರೊಂಥರ ಹಳೆ ಕಾಮಿಡಿಯನ್ ಇದ್ದಾರೆ. ಮೊದಲು ಜನ ಇವ್ರು ಮಾತಾಡ್ತಾ ಇದ್ರೆ ಕೋಪ ಮಾಡ್ಕೊಳ್ತಿದ್ರು, ಇವತ್ತು ನಗಾಡ್ತಾರೆ. ಯಾಕೆಂತಂದ್ರೆ ಅವ್ರು ಬಿಡೋದೇ ಸುಳ್ಳು. ಕುಡ್ಲದ ನವಭಾರತ್ ರಾತ್ರಿ ಶಾಲೆದ 8ನೇ ವರ್ಷಾಚರಣೆ ಬಕ ಶಾಲೆದ ತಾಪಕೆರ ಖಾಲಿದ್ ಮೊಹಮ್ಮದರ್ನ ಜನ್ಮ ಶತಾಬ್ದಿ ಆಚರಣೆ ಈ ವರ್ಷ ನಡ್ತೊಂದುಂಡೊಂದು ಶಾಲೆದ ಗುರ್ಕಾರ್ಯರು ಡಾಕ್ಟರ್ ವಾಮನ ಶೆಣೈ ಸುದಿಕುಟುಡು ತೆರಿಪಾದಿರು. ಕುಡ್ಲದ ನವಭಾರತ ರಾತ್ರಿ ಶಾಲೆದ ಗುರ್ಕಾರ್ಯರು ಡಾಕ್ಟರ್ ವಾಮನ ಶೆಣೈ ಸುದ್ದಿಕುಟ್ಟುಡ್ ಪಾಟಿರ್ದು ಭಾರತುಡಿ ಬಾರಿ ಪರತ್ ರಾತ್ರಿ ಶಾಲೆ ಪನ್ಪನ ಪೆರ್ಮಿಗೆ ಸಂದಿದಿನ ನವಭಾರತ ರಾತ್ರಿ ಶಾಲೆದ ತಾಪಕರ್ನ ಜನ್ಮ ಶತಾಬ್ದಿ ಲೆಕ್ಕೊಡು 14 ತಿಂಗೊಲ್ದ ಕಾರ್ಯಕ್ರಮನು ಬೇತೆ ಬೇತೆ ಶಾಲೆಡ್ದು ಒಂದುಂಡು ಯಕ್ಷಗಾನ ಪ್ರದರ್ಶನಲ ನಡಪರೆ ಉಂಡು. ನನ್ನ ಮಿತ್ತಿಗೆ PUC ಸುರುಮಲ್ತದ ರಾತ್ರಿ ಪಗೆಲ್ದ ಕಾಲೇಜ್ ನಡಪವನ ಯೋಜನೆ ಕಟ್ಟನವು ಸೊಸೈಟಿದ ದುಂಬುಂಡು ಪಂಡಿರ. ಖಾಲಿದ್ ಮೊಹಮ್ಮದ್ ಸುರುಮಲ್ತಿನ ಈ ಶಾಲೆಗೆ 8 ವರ್ಷ ಆಂಡಲ ಸರ್ಕಾರದ ಅನುದಾನ ಇಜ್ಜಿ ಸಮಾಜದ ಸಜ್ಜನರ್ನ ಕೊಡುಗೆ ದಾನಿಲೆನ ಸಾಯುಡು ಶಾಲೆ ಹಂತ ಹಂತವಾದ ಬುಲೆದು ಸ್ವಂತ ಕಾರಣುಂಟುದುಂಡು. ಈ ಶಾಲೆನ ನಡಪವೊಂದು ಬತ್ತಿನಕ್ಲಡ ಸೇವಾ ಮನಸ್ಸಿತ್ತಂಡು ಎಂಕ್ಲು ಮರ್ಯಾದೆ ಪಣವ ಆಧಾರಡು ಅಕ್ಲಿನ ಜೋಡ್ಸಾ ಒಂದು ಬೈದಾಂದ ಪಂಡೇರ. ಈ ವರ್ಷ ಶಾಲೆದ 8ನೇ ವರ್ಷಾಚರಣೆ ಬೊಕ್ಕ ತಾಪಕೇರ್ನ 100ನೇ ವರ್ಷಾಚರಣೆದ ಕಾರ್ಯಕ್ರಮನು ನಡಪೌಂಡು. ಆ ಲೆಕ್ಕೊಡು ಬೇತೆ ಬೇತೆ ಕಾರ್ಯಕ್ರಮಲೆಂದಿ ಒಂದಾಂದು ಡಾಕ್ಟರ್ ವಾಮನ ಶೆಣೈ ಪಂಡೇರ. ಪ್ರಾಯಶಃ ಭಾರತದಲ್ಲೇ ಒಂದು ಅತಿ ಹಳೆಯ ರಾತ್ರಿ ಶಾಲೆ ಹೇಳಿದ್ರೆ ಪ್ರಾರಂಭದ ರಾತ್ರಿ ಶಾಲೆ ಹೇಳಿದ್ರೆ ನವಭಾರತ್ ರಾತ್ರಿ ಶಾಲೆ. ಹಾಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲೇ 1943ನೇ ಇಸ್ವಿಯಲ್ಲೇ ಈ ಶಾಲೆ ಪ್ರಾರಂಭ ಆಗಿದೆ. ಆಗ ಯಾರಿದನ್ನು ಶಾಲೆ ಪ್ರಾರಂಭ ಮಾಡಿದ್ರೋ ಅವರು 20 ವರ್ಷದ ತರುಣ. ಆಗಿನ ಸಮಯದಲ್ಲಿ ಖಲೀದ್ ಮೊಹಮ್ಮದರು, ಆಗ ಅವರಿಗೆ ಬರೀ 20 ವರ್ಷ. ಆದರೆ ಅವರು ಆಗ ಇದರ ಅವಶ್ಯಕತೆಯನ್ನು ಮನಗಂಡು ಶಾಲೆ ಪ್ರಾರಂಭ ಮಾಡಬೇಕಾದ್ರೆ ಅದು ನಿಜವಾಗಿ ಯಾರೂ ಊಹಿಸಲು ಸಾಧ್ಯವಾದ ಒಂದು ಚಿಂತನೆ ಅಂತ ಹೇಳಬೇಕು. ಯಾಕಂದರೆ ಅಂದಿನ ದಿನಗಳಲ್ಲಿ ಇದು ದೇಶದ ಶಿಕ್ಷಣದ ಪ್ರತಿಶತ ಎಷ್ಟಿತ್ತು ಹೇಳಿದ್ರೆ 30%. ಅದೆಷ್ಟೋ ದೊಡ್ಡ ಸಂಖ್ಯೆಯಲ್ಲಿ ಶಾಲೆಗೆ ಹೋಗಲಿಕ್ಕೆ ಆಗದೇ ಇದ್ದ ದೊಡ್ಡ ವರ್ಗ ಇತ್ತು. ಬೆಳೆದು ವಯಸ್ಕರಾದ ಮೇಲೆ ಶಾಲಾ ಶಿಕ್ಷಣ ವಂಚಿತರಾಗಿ ಬೇರೆ ಬೇರೆ ಕೆಲಸ ಇದರಲ್ಲಿ ಜೋಡಿಕೊಂಡು ವಯಸ್ಸಾದ ಮೇಲೆ ನಾನು ಹೇಗಪ್ಪ ಶಾಲೆಗೆ ಹೋಗೋದು ಅನ್ನೋ ಒಂದು ರೀತಿಯ ಉಂಟಲ್ಲ ಮಾನಸಿಕತೆಯ ತೊಳಲಾಟದಲ್ಲಿದ್ದ ದೊಡ್ಡ ವರ್ಗ ಇತ್ತು. ಹಾಗಾಗಿ ವಯಸ್ಕ ಶಿಕ್ಷಣ ಅನ್ನೋ ಏನು ಚಿಂತನೆ ಏನಿದೆ ಅದಕ್ಕೆ ಒತ್ತು ಕೊಟ್ಟು ಇಂಬು ಕೊಟ್ಟು ಓರ್ವ ವ್ಯಕ್ತಿ ಆರ್ಥಿಕ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಶಿಕ್ಷಣ ವಂಚಿತನಾಗಬಾರ್ದು ಅನ್ನುವ ಒಂದೇ ಚಿಂತನೆಯೊಂದಿಗೆ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ನವಭಾರತ್ ರಾತ್ರಿ ಶಾಲೆ. ಅಂದರೆ ಅಂದಿನ ದಿನಗಳಲ್ಲಿ ವಯಸ್ಕರಾದವರಿಗೆ ಆರ್ಥಿಕ ಸಂಕಷ್ಟದಿಂದಲೇ ಶಿಕ್ಷಣ ಮುಂದುವರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರೇನೋ ಕೆಲಸ ಮಾಡ್ತಾಯಿದ್ರು, ಜಾಬ್. ಆ ಕೆಲಸದ ಜೊತೆಯಲ್ಲಿ ನೀನು ಶಿಕ್ಷಣ ಮಾಡಪ್ಪ, ಶಿಕ್ಷಣ ಪಡೆಯೋ ಒಂದು ಅವಕಾಶ ಕಲ್ಪಿಸಿಕೊಟ್ಟದ್ದೇ ನವಭಾರತ್ ರಾತ್ರಿ ಶಾಲೆ. ಇಂದು 80 ವರ್ಷ ಆದರೂ ಈ ಶಾಲೆಗೆ ಸರ್ಕಾರದ ಅನುದಾನ ಇಲ್ಲ.
ಹಾಗಾಗಿ ಅನುದಾನಕ್ಕೆ ನಮ್ಮ ಕಡೆಯಿಂದ ಪ್ರಯತ್ನ ಆಗಿಲ್ವೋ ಅಂದರೆ ಪ್ರಯತ್ನ ಆಗಿದೆ, ಸತತ ಆಗಿದೆ, ನಿರಂತರ ಆಗಿದೆ. ಆದರೆ ಶಾಲೆ ಏನಿದ್ರೇದೇನಿದೆ, ಯಾವ ನಿಮ್ಮ ಆಡಳಿತಾತ್ಮಕ ಏನು ವ್ಯವಸ್ಥೆ ಏನಿದೆ, ಇಲ್ಲಿ ರಾಜ್ಯದಲ್ಲಿ ರಾತ್ರಿ ಶಾಲೆಗೆ ಅಂಥ ಅವಕಾಶ ಯಾವುದಿಲ್ಲ ಅಂತ ಉತ್ತರಗಳು ಸಿಗಬೇಕಾದ್ರೆ ಧೃತಿಗೆಡದೆ ಸಮಾಜದ ಏನು ವ್ಯಕ್ತಿಗಳಿಂದಲೇ ಒಂದು ಶಾಲೆಯನ್ನು ಮುನ್ನಡೆಸ್ಬೋದು ಅಂತ ಹೇಳಿ ಆದರೆ ಅದಕ್ಕೆ ನವಭಾರತ್ ರಾತ್ರಿ ಒಂದು ಒಳ್ಳೆಯ ಉದಾಹರಣೆ. ಪ್ರಾರಂಭ ಮಾಡಿದ್ದು ಖಲೀದ್ ಮೊಹಮ್ಮದ್ರು ಒಬ್ಬರೇ. ಆದರೆ ಸಮಾಜವನ್ನು ಜೋಡಿಸಿಕೊಂಡಾಗ ಸಮಾಜ ಎಲ್ಲ ಸೇರಿ ಒಂದು ಕಾರ್ಯವನ್ನು ಮುಂದಕ್ಕೆ ಕೊಂಡೊಯ್ಬೋದು ಮತ್ತು ಅದನ್ನು ನಿರಂತರವಾಗಿ ನಡೆಸ್ಬೋದು ಅಂತ ಒಂದು ಸಾಧನೆ ಮಾಡಿ ತೋರಿಸಿದ್ದು ನವಭಾರತ್ ರಾತ್ರಿ ಶಾಲೆ. ಹಾಗೆ ನಾವು ಆಲೋಚನೆ ಮಾಡೋಣ, ಯಾವುದೇ ಅನುದಾನ ಇಲ್ಲ, ಆದರೆ ಶಿಕ್ಷಣ ಉಂಟಲ್ಲ ಅದನ್ನು ಒಪ್ಪಿಕೊಂಡ ಒಂದು ದೊಡ್ಡ ವರ್ಗ ಇದೆ ಸಮಾಜದಲ್ಲಿ. ಒಳ್ಳೆಯ ಶಿಕ್ಷಣ ಕೊಡಬೇಕು, ಶಿಕ್ಷಣ ಉಂಟಲ್ಲ ನಾನು ಅದರಲ್ಲಿ ಜೋಡಿಕೊಳ್ತೇನೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂತ ಸಮಾಜದಲ್ಲಿ ಒಳ್ಳೆಯವರಿದ್ದಾರೆ, ಸಜ್ಜನ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರ ಸಹಯೋಗ ಮತ್ತು ಅವರೆಲ್ಲರ ಕೂಡುವಿಕೆಯಿಂದ ಒಂದು ಸಂಸ್ಥೆ ಬೆಳೀಬೋದು ಮತ್ತು ನಿರಂತರವಾಗಿ ಉಂಟಲ್ಲ ಕಾರ್ಯಾಚರಿಸಬಹುದು ಅಂತ ಹೇಳಿದರೆ ನವಭಾರತ್ ರಾತ್ರಿ ಶಾಲೆ. ರಾಮಚಂದ್ರ ಮಧುಸೂದನ್ ಆಯರ್, ಡಾಕ್ಟರ್ ಅಬ್ದುಲ್ ನಾಸಿರ್, ಮುಖ್ಯೋಪಾಧ್ಯಾಯರು ರವಿ ಅಲಿರ್ವೂರಾಯ ವರ್ಕಾಡಿ ಸುದ್ದಿ ಕೊಟ್ಟಡಿದ್ದೇರು. ಇತ್ತೆ ಕುಡರಿನಿತ ಮಲ್ಲ ಸುದ್ದಿಲು. ಬಂಟ್ವಾಳ ತಾಲೂಕು ಪಂಚಾಯತ್ ಕೊರಗೆರ್ನ ಕುಂದುಕೊರತಲಿನ ಬಗೆಟ್ ಸಭೆ ಅಳಿಯೊಂದುಪ್ಪನ ಸಮುದಾಯ ಉರಿಪಾಯರ ಸರ್ಕಾರದ್ದು ಅಧ್ಯಯನ ನಡಪಾಯರ ಒತ್ತಾಯ. ದೈಮರಕ್ಲೇನ ಪ್ರೀತಿ ಮಲ್ಪನ ಅವೇನು ಬುಲೆಪವನ ಸಂದರ್ಭನು ಜೋಕುಲು ಎಡ್ಡೆ ರೀತಿಯ ಗಲಸುನಡು ಮಂಜನಾಡಿ ಕಲ್ಕಟ್ಟ ಜಿಲ್ಲಾ ಪಂಚಾಯತ್ ಶಾಲೆದ ವಿಶ್ವ ಪರಿಸರ ದಿನಾಚರಣೆ ಬಿಎಸ್ ಹಸನಬ್ಬ. ಉಡುಪುದ ಕಡಿಯಾಳಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನಡು ಮಹಿಷಾಮರ್ದಿನಿ ದೇವಿಗೆ ಬ್ರಹ್ಮಕುಂಭಾಭಿಷೇಕ, ಮಹಾಪೂಜೆ ಮೊಕ ಮಹಾನುಪ್ಪು ಪ್ರಸಾದ ಸೇವೆ. ಪಾಠ ಬುಕ್ಲೆಡ್ ಆರ್ಎಸ್ಎಸ್ ಸಿದ್ಧಾಂತಲೆನ ಜೋಕ್ಲನ್ ತರೆಕ್ ದಿಂಜಾಯರೆ ಸರ್ಕಾರದ ಪ್ರಯತ್ನ. ಒಂಜೋ ಸಾಹಿತ್ಯಲೆನ ಒಂಜೇ ಒಂಜಿ ಸಾಹಿತ್ಯ ಪಾಠ ಬುಕ್ಡು ಇಜ್ಜಿ ದಿವ್ಯಪ್ರಭ ಚಿಲ್ತಡ್ಕ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.